ಕೋಟೆಕರ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ಶ್ರೀಮತಿ ಭಾರತಿ ರಾಘವ ಗಟ್ಟಿಯರೇನ ಅನುದಾನಡ್ ಕೋಟೆಕರ್ ವಂಚನೆ ವಾರ್ಡ್ದ ಪಂಚಾಯತ್ ಒಳ ರಸ್ತೆಯನ್ನು ಅಭಿವೃದ್ಧಿ ಮಲ್ದಿದ್ದದು ಇಂದತ ಉದಿಪನಲೇಸ್ ಶನಿವಾರ ನಡೆದದು. ಬಿಜೆಪಿ ಕುಡ್ಲ ಮಂಡಲದ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್ ನಾಡೆ ಕತ್ತೇರ್ದು ಬುಲೆಚಿಲ್ ಆಯನ ಮಾರ್ಗನ ಉದಿಪನ ಮಲ್ತೇರು. ಈ ಪೊರ್ತು ಪಾತೆರ್ನ ಶ್ರೀ ಚಂದ್ರಹಾಸ್ ಪಂಡಿತ್ ಹೌಸ್ ಕೋಟೆಕರ್ ಪಟ್ಟಣ ಪಂಚಾಯತ್ ಆಡಳಿತ ಮಂತೊಂದಿತ್ತಿನ ಬಿಜೆಪಿ ಸದಸ್ಯರು ಈ ಭಾಗದ ಬುಲಚಿಲ್ಗೆ ಮುಖ್ಯ ಕಾರಣ ಆತೇರು. ಸರ್ಕಾರದ ಬತ್ತಿನ ಅನುದಾನನ ಸಮರ್ಪಕವಾದ ಉಪಯೋಗ ಮಲ್ತದ ಎಡ್ಡ ಬೇಲೆ ಮಲ್ತದೇರ್ ಮಾಡಿ ತೆರಿಪಾಯರು. ಜನಸೇವೆಯನ್ನು ಮಾಡುವಂಥ ಮೂಲಕವಾಗಿ ಕಳೆದ 5 ವರ್ಷದಿಂದ ಕೋಟೆಕರ್ ಪಟ್ಟಣ ಪಂಚಾಯತ್ನಲ್ಲಿ ಉಪಾಧ್ಯಕ್ಷರಾಗಿದ್ದುಕೊಂಡು ಅತ್ಯಂತ ಯಶಸ್ವಿಯಾಗಿ ಕೋಟೆಕರ್ ಪಟ್ಟಣ ಪಂಚಾಯತ್ ನಡೆಸಿಕೊಂಡು ಬಂದು ತನ್ನ ವಾರ್ಡಿಗೆ 1 ಕೋಟಿಗಿಂತಲೂ ಮಿಗಿಲಾದಂಥ ಅನುದಾನವನ್ನು ತೆಗೆದುಕೊಂಡು ಬಂದು ತನ್ನ ವಾರ್ಡನ್ನು ಒಂದು ಒಳ್ಳೆಯ ರೀತಿಯ ಮಾದರಿ ವಾರ್ಡನ್ನಾಗಿ ರೂಪಿಸಿದಂತಹ ನಮ್ಮ ಆತ್ಮೀಯರಾದಂಥ ಸೋದರಿ ಭಾರತಿ ರಾಘವ ಗಟ್ಟಿಯವರಿಗೆ ನಾನು ಪಕ್ಷದ ವತಿಯಿಂದ ಎಲ್ಲರ ಪರವಾಗಿ ಇವರ 50 ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಈ ವಾರ್ಡ್ನ ಎಲ್ಲ ಸಾರ್ವಜನಿಕರು ಕೂಡ ಅವರಿಗೆ ಬಹಳ ಸಹಕಾರವನ್ನು ನೀಡಿದ್ದಾರೆ. ಎಲ್ಲ ಕಾರ್ಯಕರ್ತರ ಜೊತೆಗೂಡಿಕೊಂಡು ತನ್ನ ಜವಾಬ್ದಾರಿ ನಿರ್ವಹಿಸಿಕೊಂಡು ಪಕ್ಷದ ಕೆಲಸ ಕಾರ್ಯಗಳನ್ನು ಕೂಡ ಅವರು ಹೊಂದಾಣಿಕೆ ಮಾಡಿಕೊಂಡು ತನ್ನ ಕೆಲಸ ಕಾರ್ಯವನ್ನು ಮಾಡ್ತಾ ಇವತ್ತು 5 ವರ್ಷವನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಹಾಗಾಗಿ ಇವತ್ತು ಕೂಡ ಈ ವಾರ್ಡ್ನ ಜನತೆ ಅವರಿಗೆ ಬಹಳ ಬೆಂಬಲವನ್ನು ನೀಡುವಂಥ ಹಾಗೂ ನಮ್ಮ ಕಾರ್ಯಕರ್ತರು ಅವರಿಗೆ ಸಹಕಾರವನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಈ ವಾರ್ಡ್ನ ಎಲ್ಲ ಅಧ್ಯಕ್ಷರಾದಿಯಾಗಿ ಹಿಡಿದು ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದು ಅಲ್ಲದೆ ಕೋಟೆಕರ್ ಪಟ್ಟಣ ಪಂಚಾಯತ್ನಲ್ಲಿ ಶಾಸಕರ ನಿಧಿಯಿಂದ ಯಾವುದೇ ಹಣ ಕೂಡ ಬಂದಿಲ್ಲ. ಈಗಾಗಲೇ ಸತೀಶನ್ ಅವರು ಹೇಳಿದರು, ಒಂದು ವೇಳೆ ಶಾಸಕರು ಈ ಪಟ್ಟಣ ಪಂಚಾಯತ್ಗೆ ಏನಾದರೂ ಅವರ ಅನುದಾನವನ್ನು ಹೇಳಿದಲ್ಲಿ ಇಡೀ ಮಂಗಳೂರು ಮಂಡಲದ ಎಲ್ಲ ಪಟ್ಟಣ ಪಂಚಾಯತ್ಗಳಿಂತಲೂ ಜಿಲ್ಲೆಯ ಎಲ್ಲ ಪಟ್ಟಣ ಪಂಚಾಯತ್ಗಳು ಒಂದು ಮಾದರಿಯಾದ ಪಟ್ಟಣ ಪಂಚಾಯತ್ ನಿರ್ಮಿಸುವಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಸಹಕಾರಿಯಾಗ್ತಿತ್ತು. ಆದರೆ ನಗರೋತ್ಥಾನ ಫಂಡಲ್ಲೂ ಕೂಡ ಅವರು ಸಂಪೂರ್ಣವಾದ ಸಹಕಾರವನ್ನು ಕೊಡಲಿಲ್ಲ. ನಮ್ಮ ಸದಸ್ಯರು ಹೇಳಿದಂಥ ಜಾಗದಲ್ಲಿ ಯಾವುದೂ ಅನುದಾನವನ್ನು ಕೂಡ ಕೊಡುವಂಥ ಪ್ರಯತ್ನವನ್ನು ಅವರು ಮಾಡಲಿಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ಅನುದಾನವನ್ನು ವಿತರಿಸುವಲ್ಲಿ ಬಹಳ ತಾರತಮ್ಯವನ್ನು ಎಸಗಿದ್ದಾರೆ. ಹಾಗಾಗಿ ಮುಂದಿನ ದಿನದಲ್ಲಿ ಖಂಡಿತವಾಗಿ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಅನುದಾನವನ್ನು ನೇರವಾಗಿ ನಮ್ಮ ವಿಧಾನ ಪರಿಷತ್ ಶಾಸಕರಾದ ನಮ್ಮ ಪ್ರತಾಪ್ ಸಿಂಹ ನಾಯಕರವರ ಅನುದಾನದಿಂದ ಖಂಡಿತವಾಗಿ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ನಮ್ಮ ಮಂಡಲದ ಎಲ್ಲ ನಾಯಕರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದ ಅನುದಾನ ತಂದು ನಮ್ಮ ಎಲ್ಲ ಮಂಗಳೂರು ಮಂಡಲದ ಎಲ್ಲ ಗ್ರಾಮ ಪಂಚಾಯತ್ಗಳಾಗಿರ್ಬೋದು, ಪಟ್ಟಣ ಪಂಚಾಯತ್ ಆಗಿರ್ಬೋದು, ಅಥವಾ ಸೋಮೇಶ್ವರದಂಥ ಪುರಸಭೆಗಳಾಗಿರ್ಬೋದು, ಉಳ್ಳಾಳದಂಥ ನಗರ ಸಭೆಗಳಾಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಅಭಿವೃದ್ಧಿಗೆ ಪ್ರಯತ್ನವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಕುಂಪಲ ಪಾತಿರೊಂದು ಜನಪ್ರತಿನಿಧುಲು ಆಯ್ನಕ್ಲು ಏಪಲ ಜನಕ್ಲೆನ್ನ ಉಡಲ್ಗೆಂದು ನಂಚಿನ ಕೆಲಸಲೇನು ಮಲ್ಪೋಡು. ಈ ಭಾಗದ ಕೌನ್ಸಿಲರ್ ಶ್ರೀಮತಿ ಭಾರತಿ ರಾಘವ ಗಟ್ಟಿಯರು ಎಡ್ಡೆಡ್ಡೆ ಅಭಿವೃದ್ಧಿ ಕಾರ್ಯಲೇನು ಮಲ್ತದು ಪಕ್ಷಗ ಪೆರ್ಮೆ ಕನ್ನತದಿರಪಂಡ ತೆರಿಪಾಯರು. ವಿಶೇಷವಾದ ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಭಾರತಿ ಗಟ್ಟಿಯಾರ್ನ ನೇತೃತ್ವದ
ಇನ್ನು ಈ ಒಂಜಿ ಕೋಟೆಗಾರದ ಭಾರಿ ಸಮಯದಿಂಚ ಪೋಡಿತನಂಚಿನ ರಸ್ತೆದ ಕಾಂಕ್ರೀಟೀಕರಣ ಮಲ್ತದಿ ನೀ ಲೋಕಾರ್ಪಣೆ ಮಲ್ಪನ ಮುಖಾಂತರ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ವಾನಮನದ ಚಿಂತನೆ ವಾನಮನದ ವಿಷಯಾಧಾರಿತ ಸಂಗತಿಗಳನ್ನು ಭಾರತೀಯ ಜನತಾ ಪಾರ್ಟಿಗೆ ಕೊಡ್ತೇರ ಇನ್ನು ಈ ಸರ್ಕಾರದ ಮಾತ ಸೌಲಭ್ಯಗಳನ್ನು ಜನಸಾಮಾನ್ಯರಿಗೆ ಮುಟ್ಟವನಂಚಿನ ಒಂದು ಇಂಚಿನ ಪರಿಕಲ್ಪನೆ ಕೊಡ್ತೇರ ಇನ್ನು ಸಾಕಾರ ಮಲ್ಪನ ಕೆಲಸ ಭಾರತೀಯ ಗಟ್ಟಿ ಮಲ್ತದೇರು ಐಕ್ ವಿಶೇಷವಾದ ಅರಿಗೆ ಈ ಸಂದರ್ಭ ನಾನು ಅಭಿನಂದನೆ ಸಲ್ಲಿಸ ಕೋಟೆಗಾರ್ ಪಟ್ಟಣ ಪಂಚಾಯತ್ ಕರಿನ 5 ವರ್ಷಡ್ ಭಾರತಿ ಗಟ್ಟಿ ಅಂಚನೆ ಉದಯ್ ಕುಮಾರ್ ಶೆಟ್ಟಿ ಅಂಚನೆ ಅನಿಲ್ ಪಗಂಬಿಲ ಅಂಚನೆ ಧೀರಾಜ್ ಮಸ್ತ್ ಜನ ಪದಾಧಿಕಾರಿ ನಕ್ಲಾದ ಪಟ್ಟಣ ಪಂಚಾಯತ್ದ ಸದಸ್ಯರ ನಕ್ಲಾದ ವ್ಯಾಪಕವಾದ ಬಾರಿ ಎಡ್ಡ ರೀತಿಯ ಕೆಲಸ ಮಲ್ಪಂಚಿನ ಪ್ರಾಮಾಣಿಕ ಪ್ರಯತ್ನ ಕೋಟೆಗಾರ್ ಪಟ್ಟಣ ಪಂಚಾಯತ್ ಮಲ್ದೇವೆ ನಮ್ಮ ಕ್ಷೇತ್ರದ ಶಾಸಕರ ಪಿನಿ ಒಂಜಿ ಚೂರು ಸಹಕಾರ ಪಿನಿ ಕೊಡ್ತುಂದಾಂಡ ಇಡೀ ಪಟ್ಟಣ ಪಂಚಾಯತ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಶ್ರೇಷ್ಠವಾಯಿನಂಚಿನ ಪಟ್ಟಣ ಪಂಚಾಯತ್ ಮಾಡಿದ್ದೇವೆ ಆಂಡಲ ಶಕ್ತಿ ಮೀರಿದ ಕೆಲಸ ಮಲ್ಪನಂಚಿನ ಪ್ರಾಮಾಣಿಕ ಪ್ರಯತ್ನನೇ ಪಟ್ಟಣ ಪಂಚಾಯತ್ ಬಿಜೆಪಿದ ಮಾತ ಸದಸ್ಯರನಕುಲ್ಲ ಇತ್ತು ಜವಾಬ್ದಾರಿ ತಿಕ್ಕಿನಕಲು ಮಾತ ಸದಸ್ಯರನಕಲ್ನ ಊರದ ಜನಕಲ್ನ ಗ್ರಾಮಸ್ಥರನ್ನ ವಿಶ್ವಾಸದಿಂದ ತಂದು ಕೆಲಸ ಮಲ್ಪನಂಚಿನ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ನಾನು ಈ ಸಂದರ್ಭದ ಅವಧಿ ಮುಗಿಂಡಲ್ಲ ಕ್ರಿಯಾಶೀಲವಾದ ಜನಸಾಮಾನ್ಯರೊಟ್ಟಿಗೆ ಕೆಲಸ ಮಲ್ಪನ ಮಾತ ಪಂಚಾಯತ್ದ ನಮ್ಮ ಪಟ್ಟಣ ಪಂಚಾಯತ್ ಸದಸ್ಯರನಕಲ್ನ ಕೆಲಸ ಕಾರ್ಯನ ಅತ್ಯಂತ ಈ ಸಂದರ್ಭದ ಶ್ಲಾಘನೆ ಮಲ್ಪರೆ ಹೆಚ್ಚಿಸುವೆ ಈ ಜನಕುಲ್ಲ ಅಕ್ಲಿನ ಬೆರಿಬಿಡಂದೆ ಅಕ್ಲು ಪಟ್ಟಣ ಪಂಚಾಯತ್ದ ಅವಧಿ ಮುಗಿದಿನಂದು ಏನು ವಿಜಯ ಜನಕುಲು ಪಿರಲ ನಿಕುಲೆ ಎಂಕ್ಲ ಜನಪ್ರತಿನಿಧಿ ಪಂಪನ ರೀತಿಯಲ್ಲಿ ಜನಕುಲ ಅಕ್ಲ ಪಿರಾಡು ಕೆಲಸ ಮಲ್ಪನ ಪ್ರಾಮಾಣಿಕ ಪ್ರಯತ್ನ ಮಲ್ದೇರಿ ದುಂಬುದ ದಿನಕ್ಲೆಡ್ಲ ಈ ಗ್ರಾಮದ ಜನಕುಲು ಪಟ್ಟಣ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿಗೆ ಪಿರೋರ ಅಂಚಿತ್ತಿನ ಒಂಜಿ ಜನಾದೇಶ ಕೊರ್ಪನ ಮುಖಾಂತರ ಇನ್ನು ಸುಜಿತ್ ಮಾಡೂರು ಎಂಕ್ಲ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರ ನೇತೃತ್ವದ ನನಾತ್ ಹೆಚ್ಚು ಸೀಟುನೇನು ಗಳಿಸಿನ ಮುಖಾಂತರ ಪ್ರಧಾನ ಕಾರ್ಯದರ್ಶಿಯಾದ ಶೇಖರ್ ಕನೀರ್ತೋಟ ದುಂಬುದ ಪಟ್ಟಣ ಪಂಚಾಯತ್ ಸದಸ್ಯರನಕಲು ನಮ್ಮ ಪಕ್ಷದ ಅಧ್ಯಕ್ಷರು ಚಂದ್ರರಾಜ್ ಪಂಡಿತ್ ಅವರು ಅಂಚನೆ ಪ್ರಧಾನ ಕಾರ್ಯದರ್ಶಿ ನಕಲ ಆಯ್ನ ಹೇಮಂತ್ ಶೆಟ್ಟಿ ನವೀನ್ ಬಾದಲ್ಪಾಡಿ ಎಂಗ್ಲ ಯಾಪಲ ಕ್ರಿಯಾಶೀಲವಾದ ಉಪ್ಪುನಂಚಿನ ನಮ್ಮ ಯಶವಂತ್ ಅಮೀನ್ ನಮ್ಮ ದುಂಬು ಬಾರಿ ಈ ಭಾಗದ ಓಡಾಟ ಕೆಲಸ ಪುರ ಮಲ್ತನಂಚಿನ ಜಿತೇಂದ್ರ ತಲಪಾಡಿ ಬೇರ್ಲ ಈ ಭಾಗದ ಪೂರ್ಣ ಪ್ರಮಾಣದ ಕೆಲಸ ಮಲ್ತೇವೆ ನಮ್ಮ ಮಾತನ್ನೆಲ್ಲ ಸಹಕಾರದ ಪ್ರಮುಖರನ್ನೆಲ್ಲ ಸಹಕಾರದ ವಿರೋರ ಭಾರತೀಯ ಜನತಾ ಪಾರ್ಟಿಗೆ ಜನಾದೇಶ ತಿಕ್ಕುನರ್ಗ ಜನಪಿಕ ಆಶೀರ್ವಾದ ಮಲ್ಪಡನ ಈ ಸಂದರ್ಭ ಪನೊಂದು ಒಂದುವೆ ಕುರಿತು ಕೋಟೆಕಾರ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ಶ್ರೀಮತಿ ಭಾರತಿ ರಾಘವ್ ಗಟ್ಟಿಯರಿಗೆ ನಾಗರಿಕರ ಪರವಾದ ಮಾನಾದಿಗೆ ಮಲ್ತೇರು ಮಾನಾದಿಗೆ ಕೈಕೊಂದು ಪಾತೇರ್ನ ಭಾರತಿ ರಾಘವ್ ಗಟ್ಟಿಯರು ಜನಕಲು ತನ್ನ ಮಿತ್ತು ದೀನ ನಂಬಿಕೆಗೂ ಒವ್ವೆ ಕೊರತೆ ಆವಂದಿಲಕ ಕೆಲಸ ಮಂದದೆ ಪಕ್ಷದ ಹಿರಿಯರಿನ ಮಾರ್ಗದರ್ಶನ ಸಲಹೆ ಸೂಚನೆಲು ಈ ಭಾಗದ ಬುಲಚಿಲ್ ಸಂಘಟನೆಗೂ ದಿಂಜ ಸಹಕಾರ ಆತನ ಪಣ ತೆರಿಪಾಯರು ಕೃತಜ್ಞತೆಯನ್ನು ಕೊರೋದಿಲ್ಲ ದಯಪಂಡ ಇನಿ ಮಸ್ತ್ ಖುಷಿಯ ಒಂದುಂಡು ಈತ ಉದ್ಘಾಟನೆ ಮಂತಂಡ ಈತ ಜನ ಸೇರ್ದಿತ್ತೇರು ಅಂಡ ಪಕ್ಷರ್ದು ಪಂಡದ ಎಂಕ್ಲನ ಇನಿ ದೀನ್ ದಯಾಳ್ನ ಜನ್ಮದಿನದ ದಿನ ತಾನಿ ಇನಿ ಅವಳು ಪ್ರೋಗ್ರಾಮ್ ಇತ್ತಂಡ ಅಂಚ ಅಲ್ತು ಸೀದಾ ಇಡೆ ಬೈದೇರು ಮಸ್ತ್ ಖುಷಿಯ ಒಂದುಂಡು ಮಾತೆರ್ಲ ಬರ್ತದೆ ಇಂಕ ಒಂಜಿ ರೋಡ್ ಉದ್ಘಾಟನೆ ಮಂತ್ ಕೊರಿಯರು ಮಸ್ತ್ ಖುಷಿಯ ಒಂದುಂಡು ಎಂಕ್ಲನ ಪಟ್ಟಣ ಪಂಚಾಯತಿ ಅವಧಿ ಮುಗಿಯೊಂದು ಬರ್ತದುಂಡು ಆ ಲಾಸ್ಟ್ ಫಂಡ್ ಇಂಕ್ಲು ಮಾತಾ ಕೌನ್ಸಿಲರ್ ನಕಲು ಇದು ಅವಲಲ್ಲಿ ಫಂಡ್ ದೀತ ಅಂಚೆನೆ ಎಲ್ಲ ಈ ವರ್ಕ್ ಆದ ಇನ್ನು ಉದ್ಘಾಟನೆ ಎಲ್ಲ ಮಂತ ಅಂಚೆನೆ ಈ ಊರ್ ದಾಖಲೆಗೆ ಏನು ಅಭಾರಿ ಆಗೋದಿಲ್ಲ ಅದೇ ಪಂಡ ಇಂಕ್ ಮಸ್ತ್ ಕಡಿಟ್ಟು ಸನ್ಮಾನ ಮಂತೀರು ಎಲ್ಲ ಇಂಕ ಅವಕಾಶ ಕೊಡ್ದು ಏನನ್ನು ಭರ್ಜರಿ ಓಟು ವಿನ್ ಮಂತದ್ದು ಈತ್ನೇಟ ಹಿಂಗೆ ಅಕ್ಲೇನ ಸೇವೆ ಮಾಡ್ಕೊಂಡು ಅವಕಾಶ ಹಿಂಗೆ ಮಂತ್ ಕೋರಿಯರು ಮಾತಿರಿಗೆ ನಾನು ಧನ್ಯವಾದ ಪನ್ನೋದಲ್ಲೇ ಸ್ಥಳೀಯರು ಶ್ರೀಮತಿ ಗೀತಾ ಎಸ್ ಹೆಗ್ಡೆ ಪಾತ್ರರೊಂದು ಕೊರ್ನ ಪಾತ್ರರನ್ನು ಕಾರಿಡು ಮಲ್ತು ತೋಚಾಯಿನ ಭಾರತಿ ರಾಘವ ಗಟ್ಟಿಯರಿಗೂ ಸೊಲ್ಮೆ ಸಂದಾವ ಅಂಚೆನೆ ನನದುಂಬುಲ ಅರೆಗೂ ಜನಸೇವೆ ಮಲ್ಪನ ಭಾಗ್ಯನು ದೇವೇರು ಕೊರಡು ಪಣದು ಶುಭ ಹಾರೈಕೆದ ಪಾತ್ರ ಪಂಡೇರು ರಸ್ತೆ ಉದ್ಘಾಟನೆ ಮಲ್ತಿನಂತಿನ ಎಂಕಲ್ನ ವಾರ್ಡ್ದ ಕೋಟೆಕಾರ್ ಗ್ರಾಮದ 1ನೇ ವಾರ್ಡ್ದ ಭಾರತಿ ರಾಘವ್ ಗಟ್ಟಿ
ಮೇರೆಗೆ ದುಂಬತ್ತ ಎಂಕ್ಲು ಸೋಲ್ಮೇಲೆ ಕೋರೊಂದುಲ್ಲ ದಯಪಂಡ ಮೇರು ಇತ್ತೆ ಅರ್ನ ಅವಧಿ ಮುಗಿಂಡಲ್ಲ ಎಂಕ್ಲೆ ಕೊರ್ತಿನ ಪಾತಿರೋನು ನಡಪಡೋದು ಕೊರ್ತಿನ ಪಂಡ ಎಂಕುಲು ಭಾರಿ ಖುಷಿ ಪಡೆಯೋದಿಲ್ಲ ಒಂಜಿ ಜನಕ್ಕಲ ಸ್ಪಂದನೆಗೆ ಸ್ಪಂದಿಸದು ಒವೇ ರೀತಿ ಪಂಡ್ಪಂಡು ಇತ್ತೆ ಎಂಕಲ್ ಸುರುಟು ಸ್ಟಾರ್ಟಿಂಗ್ ಪಂಡದಿತ್ತ ಇತ್ತೆ ಎತ್ತು ಅಪ್ಪಗನೆ ಪಂಡದಿತ್ತ ಎಂಕಲ್ನ ರೋಡು ಆಂಬೇಟ್ ಕಾಡ್ದಲ್ಲಿ ಕೊಂಡು ಜಾಗಲ ಇವೆ ಲೈಟ್ ಇಜ್ಜಿ ರೋಡ್ ಸರಿ ಇಜ್ಜಿ ಈ ಒಂಜಿ ಜೋಕುಲು ಅಂಚಿಂಚು ಪೋಪಿನ ಜಾಗ ಪಂಡದು ಅಂಡ ಈ ನೆನೆಪುದಿದು ಅಕೇರಿಗ್ಲಾರ್ನ ಅವಧಿ ಮುಗಿಂಡು ಅಂಡಲ ಆ ರಸ್ತೆಯನ್ನು ಮಲ್ತು ಕೊಡ್ದು ಎಂಕ್ಲೆ ಭಾರಿ ಖುಷಿ ಆತನು ನನ್ನಲಾತ್ ದೇವರಿಗೆ ಜನಕ್ಕಲ್ನ ಸೇವೆನ್ ಮಲ್ಪುನಂಚಿನ ಭಾಗ್ಯನು ಕೊರಡು ಪಂಡದು ದೇವರನ ಆಶೀರ್ವಾದ ಸದಾ ಉಪ್ಪಾಡು ಪಂಡದು ಎಂಕುಲು ಈ ಗ್ರಾಮದ ಪೂರ ಒಂಜನೇ ವಾರ್ಡ್ದ ಪೂರ ಜನಕ್ಕಲ್ಲ ಅಭಿನಂದನೆಯನ್ನು ಸಲ್ಲಿಸವ. ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಶೆಟ್ಟಿ ದೇರಳಕಟ್ಟೆ, ನವೀನ್ ಪಾದಲ್ಪಾಡಿ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಸುಜಿತ್ ಮಾಡೂರು, ಜಿತೇಂದ್ರ ಶೆಟ್ಟಿ ತಲಪಾಡಿ, ಆನಂದ ಶೆಟ್ಟಿ ಉಳ್ಳಾಲ, ಕೋಟೆಕಾರ್ ಬೂತ್ ಅಧ್ಯಕ್ಷರು ಸಂದೀಪ್, ಕಾರ್ಯದರ್ಶಿ ಶರತ್ ಶೆಟ್ಟಿ, ಪಟ್ಟಣ ಪಂಚಾಯತ್ ಸದಸ್ಯರು ದಿವ್ಯಾ ಸತೀಶ್ ಶೆಟ್ಟಿ, ಉದಯ್ ಕುಮಾರ್ ಶೆಟ್ಟಿ, ಧೀರಜ್ ಕೊಂಡಾನ, ಕುಡ್ಲ ಮಂಡಲ ಫಲಾನುಭವಿ ಪ್ರಕೋಷ್ಠದ ಅಧ್ಯಕ್ಷರು ಸಂಪತ್ ಕುಕ್ಯಾನ್, ಪ್ರಮುಖರು ಸಂದೀಪ್ ಹೆಗ್ಡೆ, ವಿಜಯ್ ರೈ, ಚಂದ್ರಶೇಖರ್ ರೈ ಬೊಕ್ಕ ಕೇಶವ್ ಶೆಟ್ಟಿ ಈ ಪುರ್ತೋಟುಗೇತೆರು. ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಶೇಖರ್ ಕನೀರ್ ತೋಟ ಎತ್ಕೊಂಡರು.